ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ನಮಿತಾ ಮಾತಾಜಿ. ಹೊರಟೆ ಹೋದ್ರಾ? ಇಲ್ಲ, ಇದ್ದಾರೆ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಪ್ರೇಯರ್ ಮಾಡ್ಬಿಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗರ ಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರಘುನಾಥ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಡಿವೋಟೀಸ್ಗೆ ಶ್ಲೋಕದ ಕಲಿಯುವ ತರಗತಿಗೆ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟ್ ಆದ ಶ್ರೀ ನಾಮನಿಷ್ಠ ಪ್ರಭುಜಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸಿ, ಎಲ್ಲ ಗುರುಗಳಿಗೆ ಹಾಗೆ ಶ್ರೀಲ ಪ್ರಭುಪಾದರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ಶ್ಲೋಕದ ತರಗತಿಯನ್ನು ಆರಂಭಿಸೋಣ. ನಾವಿಂದು ಅಧ್ಯಾಯ 6 ಶುರು ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ರಿಪೀಟ್ ಮಾಡಿ. ನಮಃ. ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಶ್ಲೋಕ 1. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ. ಇರಿ ಒಂದು ನಿಮಿಷ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ
सा सन्न्यासी च योगी च निरग्निर्न चाक्रियः अनाश्रितः कर्मफलं कार्यं कर्म करोति यः सः सन्यासी च योगी च निरग्निर्न चाक्रियः ಅಗ್ನಿ ಸ ಚ ಅಕ್ರಿಯಃ ಅಂತ ಹಾಕಿದ್ದಾರೆ. ಅನುವಾದ: ದೇವೋತ್ತಮ ಪರಮ ಪುರುಷನು ಹೇಳಿದನು, ತನ್ನ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಮತ್ತು ಕರ್ತವ್ಯವನ್ನು ಮಾಡದಿರುವವನಲ್ಲ. ತನ್ನ ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡ್ಬೇಕಾದ ಕರ್ಮ ಮಾಡುವವನೇ ಸನ್ಯಾಸಿ ಅಂತೆ, ಅವನೇ ನಿಜವಾದ ಅನುಭಾವಿ ಅಂತ ಹೇಳ್ತಾ ಇದ್ದಾನೆ. ಅಗ್ನಿಯನ್ನು ಹೊತ್ತಿಸದೆ ಮತ್ತು ಕರ್ತವ್ಯವನ್ನು ಮಾಡದಿರುವವನಲ್ಲ, ಅಂಥವರೆಲ್ಲ ಸನ್ಯಾಸಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ ನಿರಗ್ನಿರ್ನ ಚಾಕ್ರಿಯಃ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸನ್ಯಾಸಿ ಚ ಯೋಗಿ ಚ ನಿರಗ್ನಿರ್ನ ಚಾಕ್ರಿಯಃ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನಿರಗ್ನಿರ್ನ ಚಾಕ್ರಿಯಃ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನಿರಗ್ನಿರ್ನ ಚಾಕ್ರಿಯಃ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನಿರಗ್ನಿರ್ನ ಚಾಕ್ರಿಯಃ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನಿರಗ್ನಿರ್ನ ಚಾಕ್ರಿಯಃ. ಶ್ಲೋಕ 2. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪಃ ಯೋಗಿ ಭವತಿ ಕಶ್ಚನ. ಅನುವಾದ: ಪಾಂಡುಪುತ್ರನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮ ಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಏಕೆಂದರೆ
ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರು ಯೋಗಿಗಳಾಗಲಾರರು. ಪಾಂಡುಪುತ್ರನ್ಗೆ ಹೇಳ್ತಾ ಇದ್ದಾನೆ ಅರ್ಜುನ ಕೃಷ್ಣ. ಯಾವ್ದನ್ನ ಸನ್ಯಾಸ ಅಂತ ಕರಿತೀವೋ ಅದೇ ಯೋಗ. ಯೋಗ ಅಂದ್ರೇನು? ಪರಮಾತ್ಮನೊಂದಿಗೆ ಕನೆಕ್ಷನ್ ಮಾಡ್ಕೊಳ್ಳೋದು, ಪರಮ ಪ್ರಭುವಿನೊಂದಿಗೆ ಸಂಪರ್ಕ ಹೊಂದುವುದು. ಏಕೆಂದ್ರೆ ಇಂದ್ರಿಯ ತೃಪ್ತಿಯ ಆಸೆನ ತ್ಯಾಗ ಮಾಡದಿದ್ರೆ ಯಾರು ಯೋಗಿಗಳಾಗಲಾರರು ಅಂತ ಹೇಳ್ತಾರೆ. ಯಂ ಸನ್ಯಾಸಮಿತಿ ಪ್ರಾಹುಹು ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ಯೋಗಂ ಯೋಗಂ तं ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ನಾಹ್ಯಸನ್ಯಸ್ತಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ. ಯಂ ಯಂ ಸನ್ಯಾಸಿತಿ ಪ್ರಾಹುಃ ಯೋಗಂ तं ವಿದ್ಧಿ ಪಾಂಡವ. ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ನಾಹ್ಯಸನ್ಯಸ್ತಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ. ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ तं ವಿದ್ಧಿ ಪಾಂಡವ. ನಾಹ್ಯಸನ್ಯಸ್ತಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ. ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ तं ವಿದ್ಧಿ ಪಾಂಡವ. ನಾಹ್ಯಸನ್ಯಸ್ತಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ. ಮಾತಾಜಿ ಪ್ರವೀಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳ್ಸಿ. ಅಕ್ಷತಾ ಮಾತಾಜಿ ಶ್ಲೋಕ 1 ಹರೇ ಕೃಷ್ಣ ಹೇಳಿ. ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಿಗ್ರೀರ್ನ ಚಾಕ್ರಿಯಃ. ಹರೇ ಕೃಷ್ಣ ಮಾತಾಜಿ. ನನಗೆ ಸ್ವಲ್ಪ ಕಷ್ಟ ಇದೆ. ನಿರ್ನ ಅಂತ ಬರುತ್ತೆ, ನೀರ್ ಅಂತ ಬರ್ಬೇಕು. ನಾ ನಿರಗ್ಗಿರ್ನ ಚಾಕ್ರಿಯಃ. ಹರೇ ಕೃಷ್ಣ. ಸರಿ ಇದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಮಾತಾಜಿ. ಐಶ್ವರ್ಯ ಮಾತಾಜಿ ಶ್ಲೋಕ 1 ಹೇಳಿ. ಚಂದ್ರಕಲಾ ಮಾತಾಜಿ ಶ್ಲೋಕ 1 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನ್ ವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಂಗಿನ ಚಾಕ್ರಿಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಶ್ಲೋಕ 1 ಹೇಳಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನುವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಸರಿ. ಹರೇ ಧನ್ಯವಾದಗಳು ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಶ್ಲೋಕ 1 ಹೇಳಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ ಶ್ಲೋಕ 1 ಹೇಳಿ.
ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಕವಿತಾ ಒಂದ್ ನಿಮಿಷ ಮಂಜುಳಾ ಮಾತಾಜಿ ಹೇಳಿ. ಹಾ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ನ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಸರಿಗ್ ಬರ್ತು. ಧನ್ಯವಾದಗಳು ಮಾತಾಜಿ. ಕವಿತಾ ಧನ್ಯವಾದಗಳು ಮಾತಾಜಿ ಮಾತಾಜಿ. ಎರಡನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಎಂ ಶ್ಲೋಕ 2. ಕವಿತಾ ಮಾತಾಜಿ ಹೇಳಿ. ಸಮತಿ ಪ್ರಾಹು ಯೋಗಂ ತದ್ವಿಧಿ ಪಾಂಡವ ನ ಹನ್ಯಸ್ಯ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ನಾ- ಕೃಷ್ಣ ಮಾತಾಜಿ. ಮಾತಾಜಿ ನಾ ಹ್ಯ ಸನ್ಯಸ್ತ ನಾ ಹ್ಯ ಸನ್ಯಸ್ತ ಸಂಕಲ್ಪೋ ನ ಹನ್ಯಸ್ಯ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕವಿತಾ ಮಾತಾಜಿ ಹೇಳಿ ಮಾತಾಜಿ ಈಗ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ ಸರಿ ಮಾತಾಜಿ. ಬಂತು. ಧನ್ಯವಾದಗಳು. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ Thank you. ಅನ್ಮಿಟ್ ಮಾಡ್ಕೊಳ್ಳಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ. ಭಾಗ್ಯ ಲಕ್ಷ್ಮಿ ಮಾತಾಜಿ ಎರಡನೇ ಶ್ಲೋಕ ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 2. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಾಸ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ನಾ ಕೃಷ್ಣ ಮಾತಾಜಿ. ನಾ ಹ್ಯ ಸನ್ಯಸ್ತ ಸನ್ಯಾಸ್ತ ಅಲ್ಲ ಸನ್ಯಸ್ತ. ಸನ್ಯಸ್ತ ಹರೇ ಕೃಷ್ಣ. ಸನ್ಯಾಸ ಸಂಕಲ್ಪೋ. ಸರಿ ಹೋಯ್ತಾ ಮಾತಾಜಿ? ಸರಿ ಇದೆ, ಸರಿ ಇದೆ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಎರಡನೆಯ ಶ್ಲೋಕ ಹೇಳಿ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಾಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಹರೇ ಕೃಷ್ಣ. ಪ್ರಾಹುಹು ಅದೊಂದು ದೀರ್ಘ ಇದು ಹಸ್ವರ ಹಕಾರ ಹೋಯ್ತು. ಪ್ರಾಹುಹು ಸನ್ಯಾಸಮಿತಿ ಪ್ರಾಹುಃ. ಹಾ ಸರಿ. ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ನೀವು ಫಸ್ಟ್ ಜಾಯಿನ್ ಆದವರು ಮಾತಾಜಿ ಹೇಳುದಿಲ್ವಾ? ಓಕೆ ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಹಾ, ಮಾತಾಜಿ. ಸರಿ. ಶ್ಲೋಕ 3. ಆರೋ ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಆರೋ ವೃಕ್ಷೋಃ ಮುನೇಃ ಯೋಗಂ ಕರ್ಮ ಕಾರಣಂ ಉಚ್ಯತೆ ಕಾರಣಮುಚ್ಯತೆ ಯೋಗಾರೂಢಸ್ಯ ಯೋಗ ಆರೂಢಸ್ಯ ತಸ್ಯ ಏವ ಶಮಃ ಕಾರಣಂ ಉಚ್ಯತೆ. ಅನುವಾದ: ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸಬನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗದಲ್ಲಿ ಆಗಲೇ ಬಹು ಮುಂದುವರಿದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಎಂದು ಹೇಳಿದೆ. ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ಆ ಪದ್ಧತಿಯಲ್ಲಿ ಹೊಸಬನಿಗೆ ಕರ್ಮವೇ ಸಾಧನ ಅಂತ ಹೇಳಿದ್ಯಂತೆ. ಯೋಗದಲ್ಲಿ ಆಗ್ಲೇ ಯೋಗದಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರೋರಿಗೆ ಐಹಿಕ ಕಾರ್ಯಗಳನ್ನು ನಿಲ್ಲಿಸೋದೇ ಸಾಧನ ಅಂತ ಹೇಳಿದೆ. ಆರೋ ವೃಕ್ಷೋರ್ಮುನೇರ್ ಯೋಗಂ ಆರೋ ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ.
कारणमुच्यते आरोरुक्षोर्मुनेर्योगं कर्म कारणमुच्यते आरुरुक्षोर्मुनेर्योगं कर्म कारणमुच्यते योगारूढस्य तस्यैव शमः कारणमुच्यते योगारूढस्य तस्यैव शमः कारणमुच्यते आरोरुक्षोर्मुनेर्योगं कर्म 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 कारणमुच्यते योगारूढस्य तस्यैव शमः कारणमुच्यते श्लोक 4 यदा हीनेन्द्रियार्थेषु न कर्मस्वनुषज्यते सर्वसङ्कल्पसन्न्यासी योगारूढस्तदोच्यते यदा हि न इंद्रियार्थेषु नेन्द्रियार्थेषु न इंद्रिय अर्थेषु न कर्मसु अनुषज्यते कर्मसु अनुषज्यते सर्वसंकल्प सन्यासी योग आरूढ़ तदा उच्यते तदोच्यते दट इज तदा उच्यते ಅನುವಾದ ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರಬಹುದು ಇಂತಹ ಮನುಷ್ಯನನ್ನು ಯೋಗಾರೂಢ ಎಂದು ಹೇಳುತ್ತಾರೆ ಮನುಷ್ಯ ಎಲ್ಲ ಐಹಿಕ ಬಯಕೆಯನ್ನು ತ್ಯಜಿಸಬಹುದು ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರ್ಬೋದು ನಾವು ಕರ್ಮ ಮಾಡಿದ್ರೆ ಕರ್ಮ ಫಲ ಬರುತ್ತಲ್ವಾ ಆದ್ರ ಫಲಾಪೇಕ್ಷೆ ಕರ್ಮ ಬರಬಾರ್ದು ಅಂತ ಕರ್ಮ ಮಾಡದೇನೆ ಇರೋದು ಇಂತಹ ಮನುಷ್ಯನನ್ನ ಯೋಗಾರೂಢ ಅಂತ ಹೇಳ್ತಾರಂತೆ ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ सर्वसंकल्पसन्न्यासी योगारूढस्तदोच्यते यदा हीनेन्द्रियार्थेषु न कर्मस्वनुषज्यते यदा सर्वसंकल्पसन्न्यासी योगारूढस्तदोच्यते यदा हीनेन्द्रियार्थेषु न कर्मस्वनुषज्यते सर्वसंकल्पसन्न्यासी योगारूढस्तदोच्यते
यदा यदा हीनेन्द्रियार्थेषु हीनेन्द्रियार्थेषु न न कर्मस्वनुषज्जते सर्वसङ्कल्पसन्न्यासी योगारूढस्तदुच्यते यदा हीनेन्द्रियार्थेषु न कर्मस्वनुषज्जते सर्वसङ्कल्पसन्न्यासी योगारूढस्तदोच्यते। यदा हीनेन्द्रियार्थेषु न कर्मस्वनुषज्जते सर्वसङ्कल्पसन्न्यासी योगारूढस्तदोच्यते। ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ. ಉಷಾ ಮಾತಾಜಿ ಶ್ಲೋಕ 3 ಹೇಳಿ. ಮಾತಾಜಿ ಕೇಳಿಸುದಿಲ್ವಾ? ಕೇಳಿಸ್ತಿದೆ ಮಾತಾಜಿ. ವೆಂಕಟೇಶ್ ಪ್ರಭುಜಿ, ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 3ನೇ ಶ್ಲೋಕ ಹೇಳಿ. ಆರೂರೋಕ್ಷುರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ. ಯಾವ್ದು 3ನೇ ಶ್ಲೋಕ? ಹಾ ಮಾತಾಜಿ. ಆರುಕ್ಷೋ ಮುರ್ನೇ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣ ಮುಚ್ಯತೆ. ಮಾತಾಜಿ ಮೊದಲನೇ ಲೈನು ಆರು ವೃಕ್ಷೋರ್ ಮುನೇರ್ ಯೋಗಂ. ಆರುಕ್ಷೋ ಮುನೇರ್ ಯೋಗಂ. ಸರಿ, ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 3ನೇ ಶ್ಲೋಕ. ಹಾ ಮಾತಾಜಿ. ಆರುರುಕ್ಷೋರ್ಮುನೇಯೋರ್ಗಂ ಕರ್ಮ ಕಾರಣಮುಚ್ಯತೆ ಯೋಗರೂಢಸ್ಯ ತಸ್ಸೈವ ಶಮಃ ಕಾರಣಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಆರು ವೃಕ್ಷೋರ್ ಮುನೇರ್ ಯೋಗಂ. ವೃಕ್ಷೋರ್ ಮುನೇರ್ ಯೋಗಂ. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. 3ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಮಾತಾಜಿ. ಆರು ಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಸರಿ, ಚೆನ್ನಾಗಿ ಹೇಳಿದ್ರು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ವೆಂಕಟೇಶ್ ಪ್ರಭುಜಿ 4ನೇ ಶ್ಲೋಕ ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಸರಿ ಬಂತು. ಚೆನ್ನಾಗಿ ಹೇಳಿದ್ರು ಪ್ರಭುಜಿ. ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಶ್ಲೋಕ 4 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪಸನ್ಯಾಸಿ ಯೋಗರೂಢಸ್ತದೋಚ್ಯತೆ. ಹರೇ ಕೃಷ್ಣ. ನಾ ಕರ್ಮಸ್ವನು ಸಜ್ಜತೆ, ಅದು ಸಜ್ಜತೆ ಅಲ್ಲ, ಸಜ್ಜತೆ. ಕೊನೆಯದು ಕರ್ಮಸ್ವನು ಸಜ್ಜತೆ. ಯೋಗ ಗಾ ದೀರ್ಘ ಇದೆ ಮಾತಾಜಿ. ಯೋಗಾರೂಢಸ್ತದೋಚ್ಯತೆ. ಹರೇ ಕೃಷ್ಣ.
ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಶ್ಲೋಕ 4 ಹೇಳಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ 4ನೇ ಶ್ಲೋಕ ಅಲ್ವಾ? ಹಾ ಮಾತಾಜಿ. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಮಾತಾಜಿ, ಐಶ್ವರ್ಯ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವಾಗ್ಲೇ ಕ್ಷಮೆ ಇರ್ಲಿ, ನಾವು ಹೊರಗಡೆ ಇದೆ, ಅದಕ್ಕೆ ಅನ್ಮ್ಯೂಟ್ ಮಾಡಕ್ ಆಗಿಲ್ಲ. 4ನೇ ಶ್ಲೋಕ ಹೇಳಿ ಮಾತಾಜಿ. ಮಾತಾಜಿ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷ್ಯತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತಜ್ಯತೆ. ಮಾತಾಜಿ 2ನೇ ಲೈನು ನಾ ಕರ್ಮ ಸ್ವನುಷಜ್ಯತೆ, ಕರ್ಮ ಸ್ವನುಷಜ್ಯತೆ. 4th ಲೈನು ಯೋಗಾರೂಢಸ್ತ ದೋಚ್ಯತೆ, ಯೋಗಾರೂಢಸ್ತ ದೋಚ್ಯತೆ. ಓಕೆ ಮಾತಾಜಿ. ಯೋಗಾರೂಢಸ್ತ ದೋಚ್ಯತೆ. 2ನೇ ಲೈನು ನಾ ಕರ್ಮ ಸ್ವನುಷಜ್ಯತೆ. ಇನ್ನೊಂದ್ಸಲಿ ಹೇಳೋಗಿದೆ, ಹೇಳಿ ಮಾತಾಜಿ. ಹಾ ಮಾತಾಜಿ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷ್ಯತೆ ಸಜ್ಜತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತ ದೋಚ್ಯತೆ. ಸರಿ. ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ ಶ್ಲೋಕ 4 ಹೇಳಿ. ಹರೇ ಕೃಷ್ಣ ಮಾತಾಜಿ. ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷ್ಯತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಹರೇ ಕೃಷ್ಣ. ಯೋಗಾರೂಢಸ್ತದೋಚ್ಯತೆ, ಯೋಗಾರೂಢಸ್ತದೋಚ್ಯತೆ. ಇದು ಸ್ಪ್ಲಿಟ್ ಮಾಡಿದ್ರೆ ಯೋಗ ಆರೂಢ ಆಗತ್ತೆ ಮಾತಾಜಿ. ಅದಕ್ಕೆ ಅಲ್ಲಿ ದೀರ್ಘ ಬರ್ಲೇಬೇಕು, ಇಲ್ಲ ಮೀನಿಂಗ್ ತಪ್ಪಾಗ್ಬಿಡುತ್ತೆ. ಯೋಗಾರೂಢಸ್ತದೋಚ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ, ನೀವು ಶ್ಲೋಕ 4 ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷಜ್ಯತೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ ಮಾತಾಜಿ. ಶ್ಲೋಕ 5. ಉದ್ಧರೇದಾತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಉದ್ಧರೇದಾತ್ಮನಾತ್ಮಾನಂ, ಉದ್ಧರೇತ್ ಆತ್ಮನ ಆತ್ಮಾನಂ, 3 ವರ್ಡ್ ಸೇರ್ಕೊಂಡಿದ್ದೇನೆ. ನಾತ್ಮಾನಂ ಅವಸಾದಯೇತ್, ನ ಆತ್ಮಾನಂ ಅವಸಾದಯೇತ್. ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ, ರಿಪು ಆತ್ಮನಃ. ಹಿ ಆತ್ಮನಃ ಬಂಧುಃ, ಆತ್ಮೈವ ಹ್ಯಾತ್ಮನನ ಹಿ ಆತ್ಮನಃ ಅಂತ ಸ್ಪ್ಲಿಟ್ ಮಾಡ್ಬೇಕಾಗುತ್ತೆ. ಆತ್ಮೈವನ ಆತ್ಮ ಏವ, ಹ್ಯಾತ್ಮನೋ ಹಿ ಆತ್ಮನೋ, ಬಂಧುಃ ಆತ್ಮೈವ ಅಗೇನ್ ಆತ್ಮ ಏವ, ರಿಪುರಾತ್ಮನಃ ರಿಪುಃ ಆತ್ಮನಃ. ಅನುವಾದ: ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಮನುಷ್ಯ ಏನ್ ಮಾಡ್ಬೇಕು? ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನ ಉದ್ಧಾರ ಮಾಡ್ಕೋಬೇಕಂತೆ. ತನ್ನನ್ನ ಹೀನೈಸಿಕೊಳ್ಳಬಾರ್ದ್ರೆ ಲೋ ಗ್ರೇಡ್, ನಮ್ಮನ್ನ ನಾವೇ ಲೋ ಗ್ರೇಡ್ ಮಾಡ್ಕೋಬಾರ್ದು. ಬುದ್ಧ ಜೀವಿಗೆ ಮನಸ್ಸೇ ಶತ್ರು, ಮನಸ್ಸೇ ಬಂಧು.
उद्धरेदात्मनात्मानम् उद्धरेदात्मनात्मानं नात्मानम् अवसादयेत् नात्मानं अवसादयेत् न आत्मानम् अवसादयेत् नात्मानम् अवसादयेत् ಹಾಗೂ ಹೇಳ್ಬೋದು ನ नात्मानं अवसादयेत् आत्मैव ह्यात्मनो बन्धुः आत्मैव बन्धुः आत्मैव रिपुरात्मनः आत्मैव रिपुरात्मनः उद्धरेदात्मनात्मानं न आत्मानम् अवसादयेत् उद्धरेदात्मनात्मानं आत्मानमवसादयेत् आत्मैव ह्यात्मनो बन्धुः आत्मैव रिपुरात्मनः आत्मैव ह्यात्मनो बन्धुः आत्मैव रिपुरात्मनः उद्धरेदात्मनात्मानं नात्मानम् अवसादयेत् आत्मैव ह्यात्मनो बन्धुः आत्मैव रिपुरात्मनः उद्धरेदात्मनात्मानं मानामवसादयेत् आत्मैव ह्यात्मनो बन्धुः आत्मैव रिपुरात्मनः उद्धरेदात्मनात्मानं नात्मानम् अवसादयेत् आत्मैव ह्यात्मनो बन्धुः आत्मैव रिपुरात्मनः उद्धरेदात्मनात्मानं आत्मानमवसादयेत् आत्मैव ह्यात्मनो बन्धुः आत्मैव रिपुरात्मनः श्लोक 6 बन्धुरात्मान्मनस्तस्य येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत् बन्धुरात्मान्मनस्तस्य बन्धुः ಆತ್ಮ ಆತ್ಮನಃ ತಸ್ಯ 4 ವರ್ಡ್ ಸೇರಿದೆ ಒಂದು ವರ್ಡ್ ಏನಾತ್ಮೈ ಏನ ಆತ್ಮ ಏವ ಏನಾತ್ಮ ಇವ ಏನ ಆತ್ಮ ಏವ ಆತ್ಮನಃ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಃ ತು ಶತ್ರುತ್ವೇ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮ ಏವ ಶತ್ರುವತ್. ಅನುವಾದ: ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸೇ ಒಳ್ಳೆಯ ಬಂಧುವಾಗುತ್ತಾನೆ, ಅತ್ಯಂತ ಒಳ್ಳೆಯ ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಯಾರು ಮನಸ್ಸನ್ನು ಗೆಲ್ತಾರೋ ಅವ್ರಿಗೆ ಮನಸ್ಸೇ ಅತ್ಯಂತ ಒಳ್ಳೆ ಬಂಧು ಆಗ್ತಾನಂತೆ. ಆದ್ರೆ ಹಾಗೆ ಮಾಡದೇ ಇರೋನಿಗೆ ಅವನ ಮನಸ್ಸೇ ಅವನಿಗೆ ದೊಡ್ಡ ಶತ್ರು ಆಗತ್ತೆ. ಬಂಧುರಾತ್ಮಾನ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್.
ಬಂಧುರಾತ್ಮಾತ್ಮನಸ್ತಸ್ಯ येनात्मैवात्मना जितः बन्धुरात्मात्मनस्तस्य येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत् अनात्मनस्तु शत्रुत्वे वर्तेतात्मैव शत्रुवत् बन्धुरात्मात्मनस्तस्य येनात्मैवात्मना जितः 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 अनात्मनस्तु शत्रुत्वे वर्तेतात्मैव शत्रुवत् हरे कृष्ण माताजी ಹೇಳಿಸಿ ಮಾತಾಜಿ ये मंजुळा माताजी ये मंजुळा माताजी बी ಮಲ್ಲಜಮ್ಮ ಮಾತಾಜಿ ಏ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ 5 ಹೇಳ್ಬೇಕಾ? ಮಾತಾಜಿ ಬಿ ಮಲ್ಲಜಮ್ಮ ಮಾತಾಜಿ 5 ಹೇಳಿ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಾಸದ ವಾಸದ ಏತ್ ಆತ್ಮೈವ ಏತಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಮಾತಾಜಿ ಎಲ್ಲಿ ಮಿಸ್ಟೇಕ್ ಆಯ್ತು? ಸೆಕೆಂಡ್ ಲೈನು ನಾತ್ಮಾನಂ ಅವಸಾದಯೇತ್ ಅಲ್ಲಿ ಬಿಡಿಸ್ಕೊಂಡ್ಬಿಡಿ, ಈಸಿ ಆಗತ್ತೆ. ನಾ ಆತ್ಮಾನಂ ಅವಸಾದಯೇತ್ 3 ವರ್ಡ್ ಇದೆ ಅಲ್ಲಿ. ನಾತ್ಮಾನಂ ಅವಸಾದಯೇತ್ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ಆತ್ಮನೋ ಬಂಧುಃ. ಅದ್ ಸರಿಗ್ ಬಂತು. ಆತ್ಮೈವ ರಿಪುರಾತ್ಮನ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 5. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಸರಿಗ್ ಬಂತು. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5 ಹೇಳಿ. ಶ್ಲೋಕ 5. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಮಾತಾಜಿ 3ನೇ ಲೈನು ಆತ್ಮೈವ ಹ್ಯಾತ್ಮನೋ ಬಂಧುಃ. ಆತ್ಮೈವ ಹ್ಯಾತ್ಮನೋ ಬಂಧುಃ. ಸರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಶ್ಲೋಕ 5 ಹೇಳಿ. ಮಾತಾಜಿ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸದಾಯಯೇತ್ ಆತ್ಮೈಹಾತ್ಮನೋ ಬಂಧು ಆತ್ಮೈರಿಪುರಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 6ನೇ ಶ್ಲೋಕ ಹೇಳಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಕವಿತಾ ಮಣಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಶ್ಲೋಕ 6ನೇದು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6.
बन्धुरात्मात्मनस्तस्य येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत्. ಸರಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕವಿತಾಮಣಿ ಮಾತಾಜಿ. ಧನ್ಯವಾದ ಮಾತಾಜಿ. ಕವಿತಾಮಣಿ ಮಾತಾಜಿ 6ನೇ ಶ್ಲೋಕ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಆವ್ ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 6ನೇ ಶ್ಲೋಕ ಹೇಳಿ. ಬಂಧುರಾತ್ಮಾತ್ಮನಾ ತಸ್ಯ येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत्. ಫಸ್ಟ್ ಲೈನ್ ಮಾತಾಜಿ, ಬಂಧುರಾತ್ಮಾತ್ ಮನುಸ್ತಸ್ಯ. ತಾ ಅರ್ಧ ಅಲ್ಲಿಗೆ ಬರುತ್ತೆ, ಬಂಧುರಾತ್ಮಾತ್ ಅಂತ ಬರುತ್ತೆ, ಮನಸ್ತಸ್ಯ ಮಾ ಒತ್ತದು ಮನಸ್ತಸ್ಯ ಅಂತ ಆಗತ್ತೆ. ಬಾಕಿ ಸರಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳ್ತಿದ? ಮಂಜುಳಾ ಮಾತಾಜಿ ಇನ್ನೊಮ್ಮೆ ಹೇಳ್ಲಿಕ್ಕಿದೆಯಾ? ಹೇಳಿ ಮಾತಾಜಿ, ಹೇಳಿ. ಬಂಧುರಾತ್ಮಾತ್ಮನಸ್ತಸ್ಯ ಸರಿ ಆಯ್ತು. ಹೇಳಿ, ಪೂರ್ತಿ ಹೇಳಿ. ಮತ್ತೆ ಬಂಧುರಾತ್ಮನಸ್ತಸ್ಯ येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत्. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಬಂಧುರಾತ್ಮಾತ್ಮನಸ್ತಸ್ಯ येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत्. ಹರೇ ಸರಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ಶ್ಲೋಕ 6ನೇದು ಹೇಳಿ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಬಂಧುರಾತ್ಮಾತ್ಮನಸ್ತಸ್ಯ येनात्मैवात्मना जितः अनात्मनस्तु शत्रुत्वे वर्तेतात्मैव शत्रुवत्. ಸರಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ ಮಾತಾಜಿ. ಶ್ಲೋಕ 7. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಜಿತಾತ್ಮನಃ ಜಿತ ಆತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಶೀತ ಉಷ್ಣ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನ ಅಪಮಾನಯೋಃ. ಮಾನ ಅಪಮಾನಯೋಃ ಮಾನ ಅಪಮಾನಯೋಃ. ಅನುವಾದ: ಮನಸ್ಸನ್ನು ಗೆದ್ದವನಿಗೆ ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಮನಸ್ಸು ಗೆದ್ಬಿಟ್ರೆ ನಾವು ಪರಮಾತ್ಮನ್ ಮುಟ್ಟಿದಂಗಂತೆ ಆಗ್ಲೆ. ಯಾಕೆಂದ್ರೆ ಅವನಿಗೆ ಶಾಂತಿ ಸಿಕ್ಕಿರುತ್ತೆ, ಆಗ್ಲಿ ಶಾಂತಿನ ಸಾಧಿಸಿರ್ತಾನೆ. ಆದ್ರಿಂದ ಅವನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನ ಅಪಮಾನಗಳು ಎಲ್ಲಾನು ಒಂದೇ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ
शीतोष्ण सुख दुःखेषु तथा मानापमानयोः जितात्मनः प्रशान्तस्य परमात्मा समाहितः शीतोष्ण सुख दुःखेषु तथा मानापमानयोः जितात्मनः प्रशान्तस्य परमात्मा समाहितः शीतोष्ण सुख दुःखेषु तथा मानापमानयोः जितात्मनः प्रशान्तस्य परमात्मा समाहितः शीतोष्ण सुख दुःखेषु तथा मानापमानयोः ಶ್ಲೋಕ 8 ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಾಲೋಷ್ಟ್ರಾಶ್ಮಕಾಂಚನಃ ಲೋಷ್ಟ್ರಾಶ್ಮಕಾಂಚನಃ ಶಾಗೆ ಟಾವತ್ತು ರಾವತ್ತು ಎರಡು ಇದೆ ಲೋಷ್ಟ್ರಾಶ್ಮಕಾಂಚನಃ ಜ್ಞಾನ ವಿಜ್ಞಾನ ತೃಪ್ತ ಆತ್ಮ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಜ್ಞಾನ ವಿಜ್ಞಾನ ತೃಪ್ತ ಆತ್ಮ 4 ವರ್ಡಿದೆ ಕೂಟಸ್ಥೋ ಕೂಟಸ್ಥಃ ವಿಜಿತ ವಿಜಿತೇಂದ್ರಿಯ ವಿಜಿತ ಇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯುಕ್ತ ಇತಿ ಉಚ್ಯತೆ ಇತ್ಯುಚ್ಯತೆ ಇತಿ ಉಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮಕಾಂಚನಃ ಸಮಲೋಷ್ಟ್ರ ಆತ್ಮ ಲೋಷ್ಟ್ರ ಅಶ್ಮ ಕಾಂಚನಃ ಅಶ್ಮ ಅಂದ್ರೆ ಕಲ್ಲು ಕಾಂಚನ ಅಂದ್ರೆ ಚಿನ್ನ ಸಮಲೋಷ್ಟ್ರ ಅಶ್ಮ ಕಾಂಚನಃ ಸಮಲೋಷ್ಟ್ರಾಶ್ಮ ಕಾಂಚನಃ ಅನುವಾದ ಒಬ್ಬ ಮನುಷ್ಯನು ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿಯನ್ನು ಪಡೆದಿದ್ದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಸ್ಥಿರನಾಗಿರುವನೆಂದು ಮತ್ತು ಯೋಗಿ ಎಂದು ಹೇಳುತ್ತಾರೆ. ಇಂತಹ ಮನುಷ್ಯರು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರುತ್ತಾರೆ. ಮಣ್ಣಾಗಲಿ ಕಲ್ಲಾಗಲಿ ಅಥವಾ ಚಿನ್ನವಾಗಲಿ ಎಲ್ಲವನ್ನು ಆತನು ಒಂದೇ ರೀತಿಯಾಗಿ ಕಾಣುತ್ತಾನೆ. ಒಬ್ಬ ಮನುಷ್ಯ ತಾನು ಗಳಿಸಿದ ಜ್ಞಾನ ಮತ್ತು ಸಾಕ್ಷಾತ್ಕಾರಗಳಿಂದ ಸಂಪೂರ್ಣ ತೃಪ್ತಿ ಪಡೆದಿದ್ರೆ ಅಂದ್ರೆ ಅವನ್ಗೆ ಏನ್ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರದಲ್ಲೇನು ಸ್ಥಿರವಾಗಿರ್ತಾನೆ ಮತ್ತು ಅವನ್ನ ಯೋಗಿ ಅಂತ ಕರೀತಾರೆ. ಇಂಥ ಮನುಷ್ಯನು ಸಮಾಧಿಯಲ್ಲಿದ್ದು ಇಂದ್ರಿಯಗಳನ್ನು ಗೆದ್ದಿರ್ತಾನೆ. ಮಣ್ಣು ಕಲ್ಲು ಚಿನ್ನ ಎಲ್ಲನೂ ಒಂದೇ ರೀತಿಯಾಗಿ ಕಾಣ್ತಾನೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮ ಕಾಂಚನಃ
ज्ञान विज्ञान तृप्तात्मा कूटस्थो विजितेन्द्रियः विजितेन्द्रियः युक्त इत्युच्यते योगी समलोष्ट्राश्मकाञ्चनः ज्ञान विज्ञान तृप्तात्मा कूटस्थो विजितेन्द्रियः युक्त इत्युच्यते योगी समलोष्ट्राश्मकाञ्चनः ज्ञान विज्ञान तृप्तात्मा कूटस्थो विजितेन्द्रियः युक्त इत्युच्यते योगी समलोष्ट्राश्मकाञ्चनः ಮಾತಾಜಿ ಹೇಳ್ಸಿ ಮಾತಾಜಿ. ರವೀಣಾ ಮಾತಾಜಿ. ಮ್ಯೂಟ್ ಅಲ್ಲಿ ಇದ್ದೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಕ್ಷಮಿಸಿ. ವೆಂಕಟೇಶ್ ಪ್ರಭುಜಿ ಶ್ಲೋಕ 7 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಜಿತಾತ್ಮಾನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಧನ್ಯವಾದಗಳು. ಫಸ್ಟ್ ಲೈನ್ ಹೇಳಿ ಪ್ರಭುಜಿ ಇನ್ನೊಂದ್ಸಲ. ಜಿತಾತ್ಮನಃ ಜಿತಾತ್ಮನಃ ಅಲ್ಲ, ಜಿತಾತ್ಮನಃ. ಜಿತಾತ್ಮನಃ ಪ್ರಶಾಂತಸ್ಯ. ಬಾಕಿ ಸರಿ ಇತ್ತು. ಧನ್ಯವಾದ ಮಾತಾಜಿ. ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಜಿ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣೋ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಹರೇ ಕೃಷ್ಣ. ಸರಿ, ಚೆನ್ನಾಗಿ ಹೇಳಿದ್ದು. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹೇಳ್ತೀನಿ ಮಾತಾಜಿ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7 ಮಾತಾಜಿ. ಮಾತಾಜಿ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 2ನೇ ಲೈನು ಸಮಾಹಿತಃ, ದೀರ್ಘ ಇಲ್ಲ ಅಲ್ಲಿ, ಸಮಾಹಿತಃ ಅಷ್ಟೇ. ಸರಿ ಮಾತಾಜಿ. ಪರಮಾತ್ಮ ಸಮಾಹಿತಃ. ಸರಿ. ಹರೇ ಕೃಷ್ಣ. ಕವಿತಾಮಣಿ ಧನ್ಯವಾದಗಳು ಮಾತಾಜಿ. ಕವಿತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಭಾಗ್ಯಲಕ್ಷ್ಮಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಯಾವ್ದು ಹೇಳ್ಬೇಕು ಮಾತಾಜಿ? 7ನೇ ಶ್ಲೋಕ ಹೇಳಿ ಮಾತಾಜಿ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು
ತಥಾ ಮಾನಪಮಾನಯೋಃ. ಮಾನಾಪಮಾನಯೋ, ಇಲ್ಲಿ ನೀವು ದೀರ್ಘ ಹೇಳಲೇಬೇಕು ಮಾನ ಅಂತ, ಯಾಕೆಂದ್ರೆ ಆ ಮಾನ ಅಪಮಾನ ಆಗತ್ತೆ. ಮಾನಯೋಃ. ಹ್ಮ್ ಸರಿ ಆಯ್ತಾ ಮಾತಾಜಿ? ತಥಾ ಮಾನಾಪಮಾನಯೋ, ಸರಿ ಆಯ್ತು. ತಥಾ ಮಾನಾಪಮಾನಯೋಃ. ಹರೇ ಕೃಷ್ಣ. ಸರಿ, ಧನ್ಯವಾದಗಳು ಮಾತಾಜಿ. ಉಷಾ ಮಾತಾಜಿ ಶ್ಲೋಕ 8 ಹೇಳಿ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಾಲೋಷ್ಟ್ರಾಶ್ಮ ಕಾಂಚನಃ. ಹರೇ ಕೃಷ್ಣ. ಸರಿ, ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ. ಓದ್ತೀನಿ ಮಾತಾಜಿ ಶ್ಲೋಕ 8. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮ ಕಾಂಚನಃ. ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ. ಸಮಲೋಷ್ಟ್ರಾಶ್ಮ, ಸ್ಟ್ರಾ ಬರುತ್ತೆ ಮಾತಾಜಿ. ಹಾಗೆ ಟಾವತ್ತು ಸಮಲೋಷ್ಟ್ರಾಶ್ಮ ಕಾಂಚನಃ. ಸರಿ ಬಂತು. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಈಗ ಜಾಯಿನ್ ಆದದ್ದ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಎಷ್ಟನೇದು? 8ನೇದು ಹೇಳಿ ಮಾತಾಜಿ. ಶ್ಲೋಕ 8. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮ ಕಾಂಚನಃ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿದ್ವಿ ಅಲ್ವಾ? ಇಲ್ವಾ? ಹೇಳಿದ್ದೀನಿ ಮಾತಾಜಿ. ಹೇಳಿದ್ದೀವಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಲಿಲ್ಲ, ಹೇಳಿ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟ್ರಾಶ್ಮ ಕಾಂಚನಃ. ಕರೆಕ್ಟ್ ಆಗಂತು. ಮತ್ತೆ ಎರಡನೇ ಲೈನಲ್ಲಿ ವಿಜಿತೇಂದ್ರಿಯ, ಅಲ್ಲೊಂದು ಹಕಾರ ಬಿಟ್ಬಿಟ್ರೆ ವಿಜಿತೇಂದ್ರಿಯ, ಬಾಕಿ ಎಲ್ಲ ಚೆನ್ನಾಗಿ. ವಿದ್ಯಾ ಕಾಮತ್ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಮುಂದಕ್ಕೆ ಹೋಗೋ ಮಾತಾಜಿ. ಶ್ಲೋಕ 9. ಸುಹೃನ್ಮಿತ್ರಾಯುದಾಸೀನ ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃನ್ಮಿತ್ರ, ಸುಹೃತ್ ಮಿತ್ರ, ಮಿತ್ರಾರ್ಯುದಾಸೀನ, ಮಿತ್ರಾರಿ ಅಂತ ಬೇರೆ ಬರುತ್ತಲ್ಲಿ. ಮಿತ್ರಾರ್ಯುದಾಸೀನ, ಅರಿ ಉದಾಸೀನ, ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸಮಬುದ್ಧಿಃ ವಿಶಿಷ್ಯತೆ. ಅನುವಾದ: ಪ್ರಾಮಾಣಿಕ ಹಿತೈಷಿಗಳು, ಪ್ರೀತಿಯ ಮಿತ್ರರು, ಉದಾಸೀನದಿಂದ ಇರುವವರು, ಮಧ್ಯವರ್ತಿಗಳು, ಅಸೂಯಾಪರರು, ಬಂಧುಗಳು, ಶತ್ರುಗಳು, ಪುಣ್ಯವಂತರು ಮತ್ತು ಪಾಪಿಗಳು ಎಲ್ಲರನ್ನು ಸಮಭಾವನೆಯಿಂದ ಮನುಷ್ಯನು ಕಾಣಬಲ್ಲವನಾದಾಗ ಆತನನ್ನು ಇನ್ನೂ ಮುಂದುವರಿದವನೆಂದು ಪರಿಗಣಿಸುತ್ತಾರೆ. ಏನೇನೆಲ್ಲ ಹೇಳಿದಾರಲ್ಲ, ಅಸೂಯಾಪರರು, ಉದಾಸೀನದ ಇರೋರು,
ಪ್ರೀತಿಯ ಮಿತ್ರರು, ಮಧ್ಯವರ್ತಿಗಳು, ಬಂಧುಗಳು, ಶತ್ರುಗಳು, ಪುಣ್ಯವಂತರು, ಪಾಪಿಸ್ಟ್ರು ಎಲ್ಲರನ್ನು ಸಮಭಾವನೆಯಿಂದ ಮನುಷ್ಯನು ಕಾಣೋ ಸ್ಟೇಜಿಗೆ ಬರ್ತಾನಲ್ಲ, ಅವನ್ನ ಇನ್ನೂ ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದಾನೆ, ಇನ್ನೂ ಮುಂದುವರಿದವನೆಂದು ಪರಿಗಣಿಸುತ್ತಾರೆ. ಸುಹೃನ್ ಮಿತ್ರಾರ್ಯುದಾಸೀನ ಸುಹೃನ್ ಅರ್ಯುದಾಸೀನ ಸುಹೃನ್ ಮಿತ್ರಾರ್ಯುದಾಸೀನ. ಮಿತ್ರಾರ್ ಅಂತ ಬರ್ಬೇಕು, ಅರಿ ಬರುತ್ತಲ್ಲ. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ 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 ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃನ್ ಮಿತ್ರಾರ್ಯುದಾಸೀನ ಶ್ಲೋಕ 10. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹಃ. ಯೋಗಿ ಯುಂಜೀತ ಸತತಂ ಆತ್ಮನಃ ಸತತ ಆತ್ಮನಂ ರಹಸಿ ಸ್ಥಿತಃ ಏಕಾಕಿ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ನಿರಾಶೀರ ಅಪರಿಗ್ರಹ ಅಂತ ಇದೆ. ಅನುವಾದ: ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಆತನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಆತನು ಬಯಕೆಗಳಿಂದ ಮತ್ತು ಸ್ವಾಧೀನತಾ ಭಾವದಿಂದ ಮುಕ್ತನಾಗಿರಬೇಕು. ಯೋಗಿ ತನ್ನ ದೇಹ, ಮನಸ್ಸು, ಆತ್ಮ ಎಲ್ಲಾನು ಪರಮ ಪ್ರಭುವಿನ ಸಂಬಂಧದಲ್ಲಿ ಯಾವಾಗ್ಲೂ ತೊಡಗಿಸಿರ್ಬೇಕು. ಏಕಾಂತದಲ್ಲಿ ವಾಸ ಮಾಡ್ಬೇಕಂತೆ. ಯಾವಾಗ್ಲೂ ಎಚ್ಚರದಿಂದ ಮನಸ್ಸನ್ನು ಕಂಟ್ರೋಲಲ್ಲಿ ಇಡ್ಬೇಕು, ನಿಯಂತ್ರಣದಲ್ಲಿಡ್ಬೇಕು. ಆತನು ಬಯಕೆಗಳಿಂದ ಮತ್ತು ಭಾವದಿಂದ. ಸ್ವಾಧೀನತಾ ಅಂದ್ರೆ ಮತ್ತಾಜಿ ಏನ್ ಸ್ವಾಧೀನತಾ ಅಂದ್ರೆ ಇಂಡಿಪೆಂಡೆಂಟ್, ಆ ಭಾವದಿಂದ ಮುಕ್ತನಾಗಿರ್ಬೇಕು. ನಾನೇ ಒಡೆಯ ಅನ್ನೋ ಭಾವದಿಂದ ಮುಕ್ತನಾಗಿರ್ಬೇಕು ಅಂತ ನಾನು ಅರ್ಥ ಮಾಡ್ಕೊಂಡೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ
आत्मानं प्रहसीतितः एकाकीयत चित्तात्मा एकाकीयत चित्तात्मा निराशीरपरिग्रहः निराशीरपरिग्रहः योगी युञ्जीत सततम् आत्मानं रहसि स्थितः आत्मानं रहसि स्थितः एकाकीयत चित्तात्मा निराशीरपरिग्रहः एकाकीयत चित्तात्मा निराशीरपरिग्रहः योगी युञ्जीत सततम् आत्मानं रहसि स्थितः एकाकीयत चित्तात्मा निराशीरपरिग्रहः योगी युञ्जीत सततम् आत्मानं रहसि स्थितः एकाकीयत चित्तात्मा निराशीरपरिग्रहः योगी युञ्जीत सततम् आत्मानं रहसि स्थितः एकाकीयत चित्तात्मा निराशीरपरिग्रहः निराशीरपरिग्रहः योगी युञ्जीत सततम् आत्मानं रहसि स्थितः एकाकीयत चित्तात्मा निराशीरपरिग्रहः ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಅಕ್ಷತಾ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 9. ಶ್ಲೋಕ 9. ಸುಹೃನ್ಮಿತ್ರಾಯುರ್ಉದಾಸೀನಾ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಫಸ್ಟ್ ಲೈನ್ ಮಾತಾಜಿ ಹೇಳಿ ಇನ್ನೊಂದ್ಸಲಿ. ಸುಹೃನ್ ಮಿತ್ರಾರ್ಯುದಾಸೀನ ಹಂಗೆ ಹೇಳ್ಬೇಕು. ಸುರುತ್ಮಿತ್ರಾಯುರ್ಉದಾಸೀನ. ಸರಿ, ಉದಾಸೀನ ಅಂತ ತಗೋಬೇಡಿ, ತಪ್ಪಾಗತ್ತೆ. ಉದಾಸೀನ ಮಿತ್ರಾರ್ಯುದಾಸೀನ. ಸುರುತ್ಮಿತ್ರಾಯುರ್ಉದಾಸೀನ. ಪ್ರಾಕ್ಟೀಸ್ ಮಾಡಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ ಹೇಳಿ. ಎ ಮಂಜುಳಾ ಮಾತಾಜಿ. ಎ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಗೀತಾ ಎಂ ಮಾತಾಜಿ. ಮಾತಾಜಿ 9 ಅಲ್ಲ? 9ನೇ ಶ್ಲೋಕ. ಸುರು ಮಿತ್ರಾಯುರ್ದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಸ್ತಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಬಂತು ಮಾತಾಜಿ. ಬಂತ ಮಾತಾಜಿ. ಸುಹೃನ್ ಮಿತ್ರಾರ್ಯುದಾಸೀನ ಅಲ್ಲೊಂಚೂರು ಹೋಯ್ತಷ್ಟೇ, ಪರವಾಗಿಲ್ಲ. ಸ್ವಲ್ಪ ಆಯ್ತು ನನಗೆ. ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 9. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಕರೆಕ್ಟ್ ಬಂತು. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ.
ಸರಿ ಹರೇ ಹರೇ ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ, ಅಕ್ಷತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಅಕ್ಷತಾ ಮಾತಾಜಿ, ಹರೇ ಕವಿತಾ ಕೃಷ್ಣ ರೆಡ್ಡಿ ಮಾತಾಜಿ. ಮಾತಾಜಿ. ಶ್ಲೋಕ 9. ಸುಹೃನ್ಮಿತ್ರಾರ್ಯುದಾಸೀನಾ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9 ಹೇಳಿ ಮಾತಾಜಿ, 9 ಹೇಳಿ. ಸರಿ ಮಾತಾಜಿ. ಸುಹೃದ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ನೀವು ಚೆನ್ನಾಗಿ ಹೇಳಿದ್ದು. ಕವಿತಾ ಮಣಿ ಮಾತಾಜಿ, ಅಕ್ಷತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಶ್ಲೋಕ 9 ಹೇಳಿ ನೀವು. ಸುಹೃನ್ಮಿತ್ರಾರ್ಯುದಾಸೀನಾ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 10 ಅಕ್ಷತಾ ಮಾತಾಜಿ, ಶ್ಲೋಕ 10ನೇದು ಹೇಳಿ. ಮಂಜುಳಾ ಆವ್ ಮಾತಾಜಿ, ಮಂಜುಳಾ ಆವ್ ಮಾತಾಜಿ ಶ್ಲೋಕ 10 ಹೇಳಿ. ಯೋಗಿ ಸತತಂ ಆತ್ಮಾನಂ ರಹಸ್ಯತಃ ಏಕಾಕೀಯತ ಚಿತ್ತಾತ್ಮ ನಿರಾಶಿರ ಪರಿಗ್ರಹ. ಸರಿ ಬಂತು. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? ಶ್ಲೋಕ 10 ಹೇಳಿ ಮಾತಾಜಿ. ಯಾವ್ದು ಮಾತಾಜಿ? 10ನೇ ಶ್ಲೋಕ ಮಾತಾಜಿ. ಶ್ಲೋಕ 10. ಯೋಗಿ ಯುಂಜಿತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಸಿರ ಪರಿಗ್ರಹ. ಸರಿ ಬಂತು. ಚೆನ್ನಾಗಿ ಬಂತು ಮಾತಾಜಿ. ಹರೇ ಕೃಷ್ಣ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಯೋಗಿ ಯುಂಜಿತ ಸತತಂ ಆತ್ಮಾನಂ ರಹಸಿ ಸ್ಥಿತಿತಃ ಏಕಾಕಿಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಮಾತಾಜಿ ಫಸ್ಟ್ ಲೈನು ಯೋಗಿ ಯುಂಜೀತ, ಜೀ ದೀರ್ಘ ಇದೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ. ಓಕೆ ಮಾತಾಜಿ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ. ಕರೆಕ್ಟ್ ಬಂತ? ಕರೆಕ್ಟ್ ಬಂತು. ಧನ್ಯವಾದಗಳು ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಹೇಳಿದ್ವಾ? ಹೇಳಿದ್ರು. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನಾನು ಹೇಳ ಮಾತಾಜಿ. ವಿದ್ಯಾಕಾಮತ್ ಹೇಳ ಮಾತಾಜಿ. ವಿದ್ಯಾಕಾಮತ್ ಮಾತಾಜಿ ಹೇಳಿ ಮಾತಾಜಿ. ಯೋಗಿ ಯುಂಜೀತ ಸತತಂ ಆತ್ಮಾನಾಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ನಿರಾಶೀರ ಪರಿಗ್ರಹ. ರಪರಿನ್ ಬರ್ಬೇಕು. ಆಕ್ಚುಲಿ ನಿರಾಶೀಹಿ ಅಪರಿಗ್ರಹ ಅಂತದ್ದು. ನಿರಾಶೀರ ಪರಿಗ್ರಹ. ನಿರಾಶೀರ ಪರಿಗ್ರಹ. ನಿರಾಶೀರ ಪರಿಗ್ರಹ. ಆಮೇಲೆ ಆತ್ಮ ನಮ್ಮದು ಆತ್ಮ ನಾಮ್ ಅಂದ್ರೆ ನಾಮ್ ಇಲ್ಲ, ದೀರ್ಘ. ಆತ್ಮ ನಮ್ ರಹಸಿ ಸ್ಥಿತ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿಯುತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಪರಿಗ್ರಹ ಆಕ್ಚುಲಿ ಇದು ಅಪರಿಗ್ರಹ ಆ ವರ್ಡ್.
ಓಕೆ, ಸರಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮಿ PM ಮಾತಾಜಿ, ಲಕ್ಷ್ಮಿ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಧನ್ಯವಾದಗಳು ಮಾತಾಜಿ. ಅದು ಒಂದ್ ವರ್ಡ್ ಮಾತಾಜಿ. ನಿರಾಶೀರ ಪರಿಗ್ರಹ, ನಿರಾಶೀರ ಪರಿಗ್ರಹ ಅಲ್ಲ, ಅದು ನಿರಾಶೀರ ಪರಿಗ್ರಹ. ಹೇಳ್ತೀನಿ ಮಾತಾಜಿ. ನಿರಾಶೀರ ಪರಿಗ್ರಹ. ಅದು ಮತ್ತೆ ಅದು ಸ್ಪ್ಲಿಟ್ ಮಾಡಿದ್ರೆ ನಿರಾಶೀಹಿ ಅಪರಿಗ್ರಹ. ಸೊ ರಪರಿಗ್ರಹ ಅದು ಒನ್ ವರ್ಡ್ ಬರುತ್ತೆ. ಅದೇ ಕರೆಕ್ಟ್ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ, ಪೂರ್ಣಿಮಾ ಮಾತಾಜಿ. ನಿರ್ಮಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ಯೋಗಿ ಯುಂಜಿತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ರು. ಪೂರ್ಣಿಮಾ ಮಾತಾಜಿ ಹೇಳಿ. ಮಾತಾಜಿ ಶ್ಲೋಕ 10. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಕರೆಕ್ಟ್ ಆಗಿ ಚೆನ್ನಾಗಿ ಹೇಳಿದ್ರು ಮಾತಾಜಿ, ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಯೋಗಿ ಯುಂಜಿತ್ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ್ ಪರಿಗ್ರಹ. ಮಾತಾಜಿ ನಿರಾಶೀರ ಪರಿಗ್ರಹ. ನಿರಾಶಿ ಒಂದ್ ವರ್ಡ್, ರಪರಿಗ್ರಹ ಒಂದ್ ವರ್ಡ್. ಓಕೆ ಮಾತಾಜಿ. ನಿರಾಶೀರ್ ಪರಿಗ್ರಹ. ನಿರಾಶೀರ ಪರಿಗ್ರಹ ಇರೋದು ನಿರಾಶೀಹಿ ಅಪರಿಗ್ರಹ ಅಂತ ಹಂಗ ಹೇಳ್ಬೇಕಾಗತ್ತೆ. ನಿರಾಶೀರ ಪರಿಗ್ರಹ. ಕರೆಕ್ಟ್ ಆಗಿ ಬಂತೀಗ ನೋಡಿ. ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ, ಶೀಲಾದೇವಿ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೀಲಾದೇವಿ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 10. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯುಚ್ಚಿತ್ತಾತ್ಮ ನಿರಾಸೀರ ಪರಿಗ್ರಹ. ಕರೆಕ್ಟ್ ಆಗಿ ಚೆನ್ನಾಗಿ ಹೇಳ್ತಾ ಇದ್ದೀರಿ ಅಂದ್ಕೊಂಡೆ. ಯತ ಚಿತ್ತಾತ್ಮ ಅಲ್ಲೊಂಚೂರು ಇದ್ ಮಾಡಿದ್ರಿ. ಏಕಾಕೀಯತ ಚಿತ್ತಾತ್ಮ, ಏಕಾಕೀಯತ ಚಿತ್ತಾತ್ಮ. ಬಾಕಿ ಎಷ್ಟು ಚೆನ್ನಾಗಿ ಬಂತು. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಮಾತಾಜಿ 10ನೇ ಶ್ಲೋಕ ಮಾತಾಜಿ. ಶ್ಲೋಕ 10. ಹಾ ಮಾತಾಜಿ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಸರಿ ಬಂತು, ಚೆನ್ನಾಗಿ ಹೇಳಿದ್ರೆ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಅಕ್ಷತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಯೋಗಿ ಯುಂಜೇತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ನಿರಾಶಿಗ್ ನಿಲ್ಲಿಸ್ಕೊಳ್ಳಿ ಮಾತಾಜಿ. ನಿರಾಶೀರ ಪರಿಗ್ರಹ. ನಿರಾಶೀರ ಪರಿಗ್ರಹ. ಪರಿಗ್ರಹ ಅದು ಒಂದ್ ವರ್ಡ್ ಆಗಿ ಬರ್ಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ಮಾತಾಜಿ ಎಲ್ಲರದ್ದು ಆಯ್ತಾ? ಎಲ್ಲರದ್ದು ಆಯ್ತು. ಎಲ್ಲರದ್ದು ಆಯ್ತು ನೋಡಿ, ಇನ್ಯಾರನ್ನ ಹೇಳ್ಬೇಕನ್ಸಿದ್ರೆ ಲಾಸ್ಟ್ 2 minutes. 2 minutes ಇದೆ. 9ನೇ ಶ್ಲೋಕ ಹೇಳ. 9ನೇ ಶ್ಲೋಕನ ಹೇಳಿ. ಸುರುನ್ಮಿತ್ರ
ಮಿತ್ರಾರ್ಯುದಾಸೀನ ಮಧ್ಯಸ್ಥದೇಶ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸರಿ ಬಂತು. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9 ಟ್ರೈ ಮಾಡ್ತೀನಿ ಮಾತಾಜಿ, ಈಗ ಜಾಯಿನ್ ಆಗಿದ್ದೆ. ಹೇಳಿ. ಚೂರುನ್ಮಿತ್ರಾರು ದಾಸೀನ ಮಧ್ಯಸ್ಥದೇಶ ಬಂಧುಷು ಸ್ವದಿಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸುಹೃನ್ ಮಿತ್ರಾರ್ ಯುದಾಸೀನ. ಫಸ್ಟ್ ಲೈನು ಸುಹೃನ್ ಮಿತ್ರಾರ್ ಯುದಾಸೀನ. ಹೇಳಿ ಮಾತಾಜಿ. ಸುಹೃನ್ ಮಿತ್ರಾರ್ ಯುದಾಸೀನ. ಆಮೇಲೆ ಸಾಧುಷ್ವಪಿ ಚ ಪಾಪೇಶು. ಸ್ವಾದುಷ್ವಪಿ ಚ ಸ್ವಪಾಪೇನ. ಮಿಕ್ಕಿದ್ ಸರಿ ಬಂತು. ಧನ್ಯವಾದಗಳು ಮಾತಾಜಿ. ಇನ್ ಯಾವ್ದಾದ್ರು ಹೇಳಲಿಕ್ಕಿದೆಯಾ? 9ನೇದು ಮಾತಾಜಿ ನಿರ್ಮಲ. ಹೇಳಿ ಮಾತಾಜಿ. ಯಾಕಮ್ಮ ಶ್ಲೋಕ ಹೇಳಕ್? ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹ. ನಿರಾಶೀರ ಪರಿಗ್ರಹ ಅನ್ಬಾರ್ದು ಮಾತಾಜಿ. ನಿರಾಶೀರ ಪರಿಗ್ರಹ. ನಿರಾಶಿರ ಪರಿಗ್ರಹ. ರಪರಿ ಅಂತ ಒಟ್ಟಿಗೆ ಬರ್ಬೇಕು. ನಿರಾಶೀರ ಪರಿಗ್ರಹ. ನಿರಾಶಿರ ಪರಿಗ್ರಹ ಹಂಗ್ ಬರ್ಬೇಕು. ಮಾತಾಜಿ ನಾನು ಹೇಳ್ತೀನಿ 9ನೇದು. ಸುಹೃತ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಬಂತು. ಸರಿ ಮಾತಾಜಿ, ಇದು ಅಟೆಂಡೆನ್ಸ್ ಹಾಕ್ಬಿಡಿ, ಅವಾಗ ಡಿಸ್ಕನೆಕ್ಟ್ ಆಗೋಯ್ತು, ಹೋಗ್ಬಿಡ್ತದು. ಹಾಕ್ತೀನಿ. ಹರೇ ಕೃಷ್ಣ ಮಾತಾಜಿ. ನನ್ ಮಗಳು ಶ್ಲೋಕ ಹೇಳ್ತಾಳಂತ ನೋಡಿ ಮಾತಾಜಿ. ಹೇಳ್ಸಿ ಮಾತಾಜಿ. ಫಸ್ಟ್ನೇ ಶ್ಲೋಕ ಹೇಳ್ತಾಳ ಮಾತಾಜಿ. ಅವಳಗ ಅದೊಂದೇ ಬರೋದಿಕ್ ಸದ್ಯಕ್ಕೆ ಯಾವ್ದು? ನೋಡ್ಕೊಂದಿರ. ಫಸ್ಟ್ನೇ ಅಧ್ಯಾಯ ಫಸ್ಟ್ನೇ ಶ್ಲೋಕ. ಹೇಳು ಮತ್ತು ಹೇಳು ಮಗು. ಅಧ್ಯಾಯ 1. ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ. ವೆರಿ ಗುಡ್. ಬನ್ನಿ ದಿನ ಕ್ಲಾಸ್ಗೆ ಕಲಿಬಹುದು. ಮಾತಾಜಿ ಹೇಳು. ನಮಸ್ತೆ ನರಸಿಂಹಾಯ. ನಮಸ್ತೆ ನರಸಿಂಹಾಯ. ನಮಸ್ತೆ ನರಸಿಂಹಾಯ. ನಮಸ್ತೆ ನರಸಿಂಹಾಯ. ಪ್ರಹ್ಲಾದನಾದಾದ ಹಿರಣ್ಯಕಶಿಪುರಕ್ಷಃ. ಹಿರಣ್ಯಕಶಿಪುರಕ್ಷಃ ಶಿಲಟಂಕಾನಕಾಲಾಯೇ. ಶಿಲಟಂಕಾನಕಾಲಾಯೇ. ಯತ್ತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ. ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಪದಿಂ ಶರಣಂ ಪ್ರಪದೆ. ನರಸಿಂಹ ಪದಿಂ ಶರಣಂ ಪ್ರಪದೆ. ತವ ಕರ ಕಮಲವರೇ
ನಮಃ ತವಕರ ಕಮಲವರೇ ಅದ್ಭುತ ಭೃಂಗಂ ಅದ್ಭುತ ಭೃಂಗ ಸಾರಿ ತನುಭೃಂಗ ಹಿರಣ್ಯ ತವ ಕರ ಕಮಲವರೇ ಅದ್ಭುತ ಶೃಂಗಂ ದಲಿತ ಹಿರಣ್ಯಕಶಿಪು ತನುಭೃಂಗಂ ಕೇಶವಧೃತ ನರಹರಿ ರೂಪ ಜಯ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ಜಯ ನರಸಿಂಹದೇವ್ ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಭು ಜಯ ಜಯ ಪ್ರಭುಪಾದ್ 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 ಜಯ ಜಯ ಪ್ರಭುಪಾದ್ ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದ. ನೀವು ಅಲ್ಲಿ 2ನೇ ಸ್ಟ್ಯಾನ್ಸ ಹೇಳುವಾಗ ಇತೋ ನರಸಿಂಹ, ಅದು ಯಥೋ ನರಸಿಂಹ ಪರತೋ ನರಸಿಂಹ ಅಲ್ಲ, ಇತೋ ನರಸಿಂಹ ಪರತೋ ನರಸಿಂಹ. ಸರಿನಾ? ಹರೇ ಕೃಷ್ಣ. ಎಲ್ರದ್ದು ಆಗಿದ್ರೆ ಕ್ಲೋಸ್ ಮಾಡೋಣ. ಇನ್ಯಾರನ್ನ ಹೇಳೋರಿದ್ದೀರಾ? ಕ್ಲೋಸ್ ಮಾಡೋಣ. ಇಲ್ಲದೆ ಮಾತಾಜಿ ಟೈಮ್ ಆಗಿದೆ ಮಾತಾಜಿ. ಎಂಡ್ ಹರಿ ಬೋಲ್ ಪುಟಾಣಿ ಮಕ್ಕಳ, ಹರಿ ಬೋಲ್. ಚೆನ್ನಾಗಿ ಹೇಳಿದ್ರೆ ಧನ್ಯವಾದಗಳು ಮಾತಾಜಿ. ಭಗವದ್ಗೀತೆ ಶ್ಲೋಕಗಳು ಕಲೀರಿ, ತುಂಬಾ ಚೆನ್ನಾಗಿರುತ್ತೆ. ನೀವ್ ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಕಲಿತೀವಿ ಅಂತ ಹೇಳಿ. ಕಲಿತೀವಿ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನಾವು ಕೊನೆ ಎಂಡ್ ಮಾಡೋಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ವೃಂದ ಕಿ ಜೈ. ಶ್ರೀರಾಮ್ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ನಾಳೆ 7:45 ಜಾಯಿನ್ ಆಗೋಣ. ಶ್ಲೋಕ 11ರಿಂದ ಕಂಟಿನ್ಯೂ ಮಾಡೋಣ. 6ನೇ ಅಧ್ಯಾಯ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ತೀನಿ. ಮಾತಾಜಿ ನೀವು ನಾಳೆ 11 ಗಂಟೆಗೆ ನೀವು ಬರ್ತೀರಲ್ಲ ಭಾಗವತಮ್? ಪ್ರವೀಣ ಮಾತಾಜಿ ಮಾತಾಜಿ ನಾಳೆ 11 ಗಂಟೆ ಭಾಗವತಮ್ ಕ್ಲಾಸ್ ಬರ್ತೀರಲ್ಲ? ಗೊತ್ತಿಲ್ಲ ಮಾತಾಜಿ, ನೋಡ್ತೀನಿ ಮಾತಾಜಿ ಏನು ಅಂತ. ಹೌದಾ? ಮಾತಾಜಿ. ಓಕೆ. ಅಲ್ಲ, ಅದು ವೆಡ್ನೆಸ್ಡೇ ಒಂದ್ ದಿವಸ ನೀವು ತಗೊಳ್ಳಿಕ್ಕಾಗತ್ತಾ ಅಂತ. ಯಾವಾಗ ಮಾತಾಜಿ? ವೆಡ್ನೆಸ್ಡೇ ನಂಗೆ ಸ್ವಲ್ಪ ಹೊರಗೆ ಹೋಗ್ಬೇಕಾಗಿದೆ. 9:30 ಹಂಗ್ ಹೋಗೋಣ ಅಂದಿದ್ದಾರೆ. ಅವತ್ತೊಂದ್ ದಿವಸ ತಗೊಳ್ತೀರಾ? ಯಾವ್ದು ಲಿಂಕ್ ಅಲ್ಲಿ ಮಾತಾಜಿ? ಅಲ್ಲ, ನಿಮ್ದೇ ಶ್ರೀಧರ್ ಪ್ರಭುಜಿ ಲಿಂಕ್. ಶ್ರೀಧರ್ ಪ್ರಭುಜಿ ಲಿಂಕ್ ಮಾತಾಜಿ. 3ನೇ ಕ್ಯಾಂಟೋ ಓದ್ಬೇಕಂತಲ್ಲ, ನಂಗೆ PDF ಒಂದ್ ಬೇಕು. PDF ಇದೆಯಾ ಮಾತಾಜಿ? PDF ನಾನು ಇವ್ರಿಗೆ ನಿಮ್ಗೆ ಹೇಳಿದ್ದಲ್ಲ ಮಾತಾಜಿ ಓದಿಸ್ಲಿಕ್ಕೆ. ಈಗ ನೇತ್ರ ಮಾತಾಜಿ ಹೇಳಿದ್ರು. ಮಾತಾಜಿ ಹೇಳಿದ್ದು ಅದೇ ಅನ್ಕೊಂಡೆ ನೀವ್ ಇದೀರಲ್ಲ. ಇಲ್ಲ, ನಂಗೆ ಓಕೆ ಮಾತಾಜಿ, ಓಕೆ, ಚಿಂತೆ ಇಲ್ಲ. ಅಲ್ಲ, ನೀವ್ ಕೇಳಿ ಮಾತಾಜಿ, ಬೇಕಾದ್ರೆ ನೀವು ಓದಿಸ್ತೀನಿ ಅಂದ್ರೆ ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ, ಸಂತೋಷ ಮಾತಾಜಿ, ನೀವೇ ಓದಿಸಿ ಮಾತಾಜಿ. ಇಲ್ಲ ಇಲ್ಲ, ಹಂಗಿಲ್ಲ ಮಾತಾಜಿ, ನೀವ್ ಇರುವಾಗ ನಾವ್ ಯಾತಕ್ಕೆ? ಇಲ್ಲ ಮಾತಾಜಿ, ಏನು ಪ್ರಾಬ್ಲಮ್ ಇಲ್ಲ ಮಾತಾಜಿ. ವೆಡ್ನಸ್ಡೇ ಅಲ್ವಾ ಮಾತಾಜಿ? ವೆಡ್ನಸ್ಡೇ ಆಕ್ಚುಲಿ ನೋಡುವ ಮಾತಾಜಿ, ಚಿಂತೆ ಇಲ್ಲ. ನಾಳೆ ಹೇಳಿ ಮಾತಾಜಿ. ನಾಳೆ ಹೇಳಿ. ಯಾಕಂದ್ರೆ ವೆಡ್ನಸ್ಡೇ ಮತ್ತೆ ಥರ್ಸ್ಡೇ ನಂಗೆ ಸಾಯಂಕಾಲ ಕ್ಲಾಸ್ ಇದೆ. ಅದೇ 8 ಗಂಟೆಗೆಲ್ಲ. 8 ಗಂಟೆಗೆ ಒಂದು ಲಾಸ್ಟ್ 17ನೇ ಅಧ್ಯಾಯ ಕೊಡ್ಲಿಕ್ಕೆ ಹೇಳಿದ್ದಾರೆ ಮಾತಾಜಿ. ಹಾಗೆ ಹೌದು, ನಾನ್ ನಂದಿನಿ ಮಾತಾಜಿ ಅವ್ರಿಗೆ ಹೇಳ್ತೀನಿ ಮಾತಾಜಿ. ಆಯ್ತು ಮಾತಾಜಿ. ಓಕೆ ಅಲ್ವಾ? ಮತ್ತೆ ಸಾಯಂಕಾಲ ಇರ್ತೀನಿ, ಸಾಯಂಕಾಲ ಪ್ರಾಬ್ಲಮ್. ಓಕೆ ಮಾತಾಜಿ. ಬೆಳಿಗ್ಗೆ 11 ಗಂಟೆ ಬೆಳಿಗ್ಗೆ ಮಾತಾಜಿ. ಓಕೆ ಮಾತಾಜಿ, ನೋ ಪ್ರಾಬ್ಲಮ್ ಮಾತಾಜಿ. ಓಕೆ ಆಯ್ತು ಮಾತಾಜಿ. ಅಲ್ಲ, ನಾಳೆ ನೀವು 3ನೇ ಸ್ಕಂದ ಓದಿಸ್ತೀನಿ. ಇದು ಲೈವ್ ತೆಗಿದೀನಿ. ಚಿಂತೆ ಇಲ್ಲ ಮಾತಾಜಿ, ಚಿಂತೆ ಇಲ್ಲ, ನೀವು ಓದಿಸಿ ಮಾತಾಜಿ. ಅಲ್ಲ, PDF ಒಂದು ಕಳಿಸಿ ಮಾತಾಜಿ. ಮಾತಾಜಿ ಕಳಿಸ್ತೀನಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ.